ಕಾಂಕ್ರೀಟ್ ಮಲ್ಪರ ಅಂದ್ರೆ ಕರ್ತು ಬಾರ್ದೇವ್ರಿ ಆಚೆ ಇಂಗೋಲು ಕರಿಂಗಿ ಅಲ್ಲ ಮಂತಿದ್ದೀವಿ ಮೆರವಣಿಗೆ ಗತಿಜಿನ ಅದೇ ಈಗ ಗತಿ ಹೋಗ್ಬೋದು ಎಲ್ಲಿದೆ ಪಾಡ್ದು ಎಂಕ್ಲೇನು ಬೂರ್ದು ಅಲ್ಲ ಕೇರಳ ಕೈಗಾರ ಕೊಲಿಪಾರ್ನ ಸರಿ ಮಾಡ್ಬೇಕು ಇಲ್ಲದ್ರೆ ಉಗ್ರ ಓಟ ಮಾಡ್ತೇವೆ. ಇದು ನಾವು ಮಾಡುದಿಲ್ಲ ಈಗ ಐಬಿದು ಮಾಡುದು ಅಂತ ಹೇಳಿದೆ. ಇದರ ಹಣ ಪಾಸ್ ಆಗಿದೆ. ನಾವೀಗ ಇರೋದು ಬೆಳ್ತಂಗಡಿಯಿಂದ ಉಪ್ಪಿನಂಗಡಿ ಮುಖ್ಯ ರಸ್ತೆಯಲ್ಲಿರುವಂತಹ ಜಾರಿಗೆಬೈಲು ಕುಂಡಡ್ಕ ಕೋಡಿಹಳ್ಳಿ ಮಾರ್ಗವಾಗಿ ಬಳ್ಳಮಂಜಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ಮುಂಭಾಗದಲ್ಲಿದ್ದೇವೆ. ಇಲ್ಲಿ ಮುಂದಕ್ಕೆ ಹೋದಾಗ ಹಳ್ಳದ ರೀತಿಯಲ್ಲಿ ರಸ್ತೆಗಳು ಮಾರ್ಪಾಡಾಗಿದೆ ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಇಲ್ಲಿ ವರದಿ ಮಾಡಲೇಬೇಕು ಅನ್ನುವಂಥ ಒತ್ತಾಯ ಮಾಡಿದಂತಹ ಹಿನ್ನೆಲೆಯಲ್ಲಿ ಇಲ್ಲಿಗೆ ಬಂದಿವೆ. ಮುಂದೆ ಯಾವ ರೀತಿಯಾಗಿ ರಸ್ತೆಯ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ನೋಡಿ ಅಲ್ಲಿಯ ಪರಿಸ್ಥಿತಿಯ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ನೋಡುವ. ಜಾರಿಗೆಬೈಲು ಬಳ್ಳಮಂಜ ರಸ್ತೆಯಲ್ಲಿ ಅಲ್ಲಲ್ಲಿ ಒಂದು ಗುಂಡಿ ಇರೋದು ನೋಡ್ತಾ ಇದ್ದೀರಿ ನೀವು. ಈಗ ಅಲ್ಲಿ ವೆಹಿಕಲ್ ವಾಹನ ಸವಾರರು ಯಾವ ರೀತಿಯ ಕಷ್ಟಪಟ್ಟು ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಬಹಳ ಕಷ್ಟಕರವಾದಂತಹ ಒಂದು ಪಯಣ. ಬಹಳ ವಿಶೇಷವಾಗಿ ಈ ಒಂದು ಸೇತುವೆ ಆದ ನಂತರದ ಒಂದು 3 ಹೊಂಡಗಳು ಇಲ್ಲಿ ಇದು ಕೊಳವೆ, ಇದು ಹಳ್ಳದ ರೀತಿಯಲ್ಲಿ ಕಾಣಸಿಗ್ತದೆ. ಹಳ್ಳದ ರೀತಿಯಲ್ಲಿ ಕಾಣ ಸಿಗ್ತದೆ ನೋಡಿ ಯಾವ ರೀತಿಯಾಗಿ ಹಳ್ಳದಲ್ಲೇ ಬರುವಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು ನೋಡಿ. ಸಂಪೂರ್ಣವಾಗಿ ಹಳ್ಳದ ರೀತಿಯಲ್ಲಿ ಆಗಿದೆ. ಅದರ ಜೊತೆಗೆ ಮೇಲ್ಭಾಗದಲ್ಲಿ ಈಗಾಗಲೇ ಕಾಂಕ್ರೀಟ್ ಮಾಡ್ತೇವೆ ಅಂತ ಹೇಳಿ ಅಥವಾ ಡಾಮರ್ ಮಾಡ್ತೇವೆ ಅಂತ ಹೇಳಿ ಬೋಲ್ಡ್ರಸ್ ಹಾಕಿದ್ದಾರೆ. ಆದರೆ ಯಾವುದೇ ಕೆಲಸ ಕಾರ್ಯಗಳು ಆಗಿಲ್ಲ. ಬಹಳಷ್ಟು ತೊಂದರೆಯನ್ನು ಇಲ್ಲಿಯ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ಜಾರಿಗೆಬೈಲಿನಿಂದ ಬಳ್ಳಮಂಜಕ್ಕೆ ಹೋಗುವ ಈ ರಸ್ತೆಯನ್ನು ಸರಿಪಡಿಸಬೇಕು ಅನ್ನುವಂತಹ ಕೂಗು ಗ್ರಾಮಸ್ಥರದಾಗಿದೆ. ಇದು ವಾಸ್ತವ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಹಳಷ್ಟು ಜನ ಇಲ್ಲಿ ಬಂದು ಸೇರಿದ್ದಾರೆ. ಈ ಒಂದು ರಸ್ತೆ ಅಭಿವೃದ್ಧಿಯ ಕುರಿತಾಗಿ ಮಾತನಾಡೋದಕ್ಕೆ, ಆದಷ್ಟು ಬೇಗ ಈ ರಸ್ತೆಯನ್ನು ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇಲ್ಲಿ ಮಾತನಾಡೋದಕ್ಕೆ ಬಹಳಷ್ಟು ಜನ ಬಂದು ಸೇರಿದ್ದಾರೆ. ಅವ್ರನ್ನ ಮಾತನಾಡಿಸುವ. ಸರ್ ಇನ್ನ ಪುತ್ತರೆಂಚ ಏ ಸಮಯ ಅಂಡಿ 5 ತಿಂಗಳು 5 ತಿಂಗಳು ಏತೆ ಜನ ಬೂರ್ದು ಕಾರ್ಕಾಯಿ ಹೋದ್ರು ಟೈರ್ಡ್ ಒಂಜಿ ಟೈರ್ಲ ನಮ್ಮ ಕಜ್ಜಿ ಸರಿಯದು ಕಲ್ಲು ಹಾಕದು ಇಡೀ ರಿಕ್ಷಾ ಮಾತ್ರ ಹೊಟ್ಟೆ ಅದು ಹೋತು ಗೊತ್ತಾಡತ್ತಾ. ನಾನು ಮಲ್ತದ್ದು ಈತು ಮಲ್ತದ್ದು ಇಂಚ ಬಂಡ ಐಕೊಂಜಿ ಅರ್ಥುಂಡ ಧರಿಸ್ತದೆ ಮಕ್ಕಳು ಅಂಚೆ ನಿಂತದು ತಮ್ಮಳು ಈ ಹೊಟ್ಟೆ ಇತ್ತು ಒಂಚೂರು ಇತ್ತಿರ ಮೂಲು ಐನು ಗರ್ತದ ಹೋಗ್ತಾರೆ ಬುಕ್ಕಳೆ ದುಡ್ಡು ಬಾಸಾಂಡು ಐದು ಬುಕ್ ಸುದ್ದಿ ಇಚ್ಚಾಕಲು ಇದನ್ನ ಅಗದು ಹೋಗಿದ್ದಾರೆ. ಅಗೆದು ಹೋಗುವ ಮೊದಲು ಸ್ವಲ್ಪನಾದರೂ ಚೆನ್ನಾಗಿತ್ತು. ಈಗ ಅಗೆದು ಹೋಗಿದ್ದಾರೆ. ಅಗೆದು ಹೋದ ನಂತರ ಸುದ್ದಿ ಇಲ್ಲ ಅನ್ನುವಂತಹದ್ದನ್ನ ಜನರು ಹೇಳ್ತಾ ಇರುವಂತದ್ದು ನೋಡುವ. ಇಲ್ಲಿ ಇನ್ನೊಬ್ರು ಇದ್ದಾರೆ. ನಮಸ್ತೆ ಸರ್. ಏನ್ ಹೆಸರು? ಸಿದ್ದಿಕ್ ಅಂತ. ಏನ್ ಹೇಳ್ತೀರಿ ರಸ್ತೆ ಬಗ್ಗೆ? 5 ತಿಂಗಳಾಯ್ತು. ಯಾವುದೇ ಒಂದು 5 ತಿಂಗಳಲ್ಲಿ ಇಷ್ಟು ಮಾಡಿದ್ದಾರೆ. ಏನೋ ಒಂದು ಪ್ರಯೋಜನ ಇಲ್ಲ. ಟೂ ವೀಲರ್ಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ. ಟೂ ವೀಲರ್ ಕಷ್ಟ. ಎಸ್ ನೋಡಿ ಇಲ್ಲಿ ಆ ಕಡೆ ಹೋಗ್ತಾ ಇರುವಂತಾರೆ ಆಟೋದವರು, ಕಟೀಲೇಶ್ವರಿ ಅನ್ನುವಂಥ ಆಟೋದವರು. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಹೇಗುಂಟು ರೋಡು? ಚೆನ್ನಾಗಿದೆ ನೋಡಿ, ಗೊತ್ತಾಗ್ತದಲ್ಲ. ಚೆನ್ನಾಗಿದೆ. ಹೇಗಾಗ್ತಾ ಉಂಟು? ಒಳ್ಳೇದಾಗ್ತದೆ. ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಷ್ಟೇ. ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಈಗ ರಿಪೇರಿ ಆಗಬೇಕು. ಇಲ್ಲಿ PW ಕಾಂಟ್ರಾಕ್ಟ್ ಇಲ್ಲೇ ಇದ್ದಾರಲ್ಲ, ಮಜಲ್ ವಸಂತನ ಇಲ್ಲೇ ಇದ್ದಾರೆ. ಅವರು ಮನಸ್ಸು ಮಾಡಬೇಕಲ್ಲ, ನಮಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಸ್ಕೂಲ್ ಮಕ್ಕಳಿಗೆಲ್ಲ ಭಾರಿ ಸಮಸ್ಯೆ ಆಗೋದು ಸರ್. ನೀವು ಈ ರಸ್ತೆಯಲ್ಲಿ ಓಡಾಡುವರ? ನಾವು ಈ ರಸ್ತೆಗೆ ಬಂದ ನಮ್ಮ ಒಂದು ಹುಡುಗಿ ಶಾಲೆಗೆ ಬರ್ತಿರ್ಲಿಲ್ಲ. ಅದಕ್ಕೆ ಶಾಲೆ ಅವರ ಮನೆಗೆ ಹೋದ್ರು. ಮನೆಗೆ ಹೋಗೋ ರೋಡಿನ ಪರಿಸ್ಥಿತಿ ಹೀಗೆ ಉಂಟು. ನಮಗೆ ಕೂಡ ಗೊತ್ತಿರಲಿಲ್ಲ ಈ ಥರ ಉಂಟು ಅಂತ. ಭಾರಿ ದೂರ ಉಂಟು ಮತ್ತು ರೋಡ್ ಸ್ವಲ್ಪ ಗಡಿಬಿಡಿ ಆಗಿದೆ. ಹಾಗೆ ಆದಷ್ಟು ಒಂದು ಬೇಗ ಮಾಡಿಕೊಟ್ರೆ ಈ ಊರಿನವರಿಗೂ ನಮಗೂ ಶಾಲೆಗೆ ಹೋಗೋ ಮಕ್ಕಳಿಗೆ ಕೂಡ ಅನುಕೂಲ ಆಗ್ತದೆ ಸರ್. ಐತೆ ಈರ್ನ ರಿಕ್ಷಾ ನೆಟ್ ಒಂದು 4 ಸರ್ತಿ ಬತ್ತಂಡ ಏತು ರಿಪೇರಿ ಬರ್ಬೋದು. ಕಂಡಬಾಟೆ ಬರ್ಕೊಂಡು ಹಾಳಾಪುಂಡು ಗಾಡಿ ರಿಪೇರಿ ಕಂಡಾಟ ಬರ್ಕೊಂಡು ಗಾಡಿ ಮೇಂಟೆನೆನ್ಸ್ ಮಾಡ್ಬೇರೆ ಭಾರಿ ಭಂಗ ಅಂದು ಎನ್ನ ಗುರಂಕೆರೆ ಗೇರುಗಟ್ಟೆ ಇಲ್ಲು ಎನ್ನ ಪಾರ್ಕ್ ಗುರಂಕೆರೆ ಅಲ್ಪಡೆ ಬಾಡಿಗೆ ಬರ್ತೀನಿ. ರೋಡು ಇದರಿಂದ ಮುಂಚೆ ಒಳ್ಳೆ ರೋಡ್ ಆಗಿತ್ತು. ಇದ್ರಲ್ಲಿ ಸರಿ ಮಾಡ್ಬೇಕು, ಇಲ್ಲದ್ರೆ ಉಗ್ರ ಓಟ ಮಾಡ್ತೇವೆ. ಹೋರಾಟ ಯಾರೆಲ್ಲ? ನಾವೆಲ್ಲ ಊರಿನವರು ಸೇರಿ ಎಲ್ಲ ಗ್ರಾಮ ಪಂಚಾಯತ್ನ ಸದಸ್ಯರು ಕೂಡ ಇದ್ದಾರೆ. ನಮಸ್ತೆ ಸರ್. ಈಗ ನಿಮ್ಮ ಗ್ರಾಮ ಪಂಚಾಯತ್ನಲ್ಲಿ ಈ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ ಅಥವಾ ಆಗ್ತಾ ಇಲ್ವಾ? ಯಾವ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುತ್ತೆ ಇದು? ಇದು ಗ್ರಾಮ ಪಂಚಾಯತಿಗೆ ಬರೋದಿಲ್ಲ, ಜಿಲ್ಲಾ ಪಂಚಾಯತಿಗೆ ಬರ್ತಾರೆ. ಮೊನ್ನೆ ನಮ್ಮ ಇಂಜಿನಿಯರ್ ಅವರು ಬಂದಿದ್ದಾರೆ. ಇಂಜಿನಿಯರ್ ಬಂದು ಹೇಳಿ ಅವರಿಗೆ ಕಾಂಟ್ರಾಕ್ಟ್ ಅವರಿಗೆ ಕಾಲ್ ಮಾಡಿದ್ದಕ್ಕೆ ಇದು ನಾವು ಮಾಡುವುದಿಲ್ಲ, ಈಗ
ಐವಿದು ಮಾಡುದು ಅಂತ ಹೇಳಿದೆ. ಇದರ ಎಷ್ಟು ಹಣ ಇಟ್ಟಿದ್ದಾರೆ, ಇದರದ್ದು ಹಣ ಪಾಸ್ ಆಗಿದೆ. ಇದುವರೆಗೆ ಅವರು ಬರಲಿಲ್ಲ. ಇವತ್ತು ಇಂಜಿನಿಯರ್ಗೆ ಕಾಲ್ ಮಾಡಿದ್ದೇನೆ, ದೊಡ್ಡ ಆಫೀಸರ್ಗೆ ಕಳಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಈಗ ನೀವು ಬರುವುದು ಅಂತ ಹೇಳಿ ಅವರಿಗೆ ಕಾಲ್ ಮಾಡಿದಾಗ ದೊಡ್ಡ ಆಫೀಸರ್ ನಾವು ಕಳಿಸಿದ್ದೇವೆ ಅಂತ ಹೇಳಿದ್ದಾರೆ ಅಷ್ಟೇ. ಜನಗಳು ಬಿದ್ದು ಸಂಜೆ ಹಾಲು ತಗೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ, ಈಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಏನು ಪ್ರಯೋಜನ ಇಲ್ಲ, ಯಾರಿಗೆ ಕಾಲ್ ಮಾಡಿದ್ರು ಪ್ರಯೋಜನ ಇಲ್ಲ ಇಲ್ಲಿ. ಹೀಗೆ ಉಂಟು ನೋಡಿ, ಮಳೆ ಬಂದರೆ ಇಲ್ಲಿ ಕೆಳಗೆ ಬೀಳುದು, ಇದು ಮಾಡುದು, ಒಂದು ವ್ಯವಸ್ಥೆ ನಮ್ಮದು ಇಲ್ಲ. ರೋಡ್ ದಾಲ ಸರಿಜ್ಜಿ ಒಂದು ಕಾಂಕ್ರೀಟ್ ಮಲ್ಪರ ಒಂದು ಗರ್ತು ಪಾಡ್ದೇರಿ ಎಲ್ಲ ಮಲ್ತಿಜ್ಜೇರಿ ಸಮಯ ಒಂಜಿ ಆಜಿ ತಿಂಗಳು ಕರಿಂಡಿ ತೂಯರದಾಯ್ತು ಪಾರ ಆಪುಜಿ ಸಾಧ್ಯನೇ ಇಜ್ಜಿ ಪಾರ ಎನ್ನ ಬುದಾರ ಕಾಂತಪ್ಪ ಗೌಡ ರೋಡ್ ಸರಿ ಆತ ಎಡ್ಡೆ ಉಂಡು ರೋಡು ಗೊತ್ತಾ ಬುಜಾ ಆತ ಈತ ಗರ್ತಿ ಬಾರ್ದ ಡಾಮರ್ ಎಂಕ್ಲೆ పోతోలే ಅತ್ತ ನಿನ್ನ ಗರ್ತಿ ಬಾರ್ದ ಇಂಚ ಮಲ್ತದೆ ಅವಸ್ಥೆ ಮಲ್ತದೆ ರೋಡ್ ಎಂಚುಂಡಜ್ಜಿ ರೋಡ್ ದಾಲ ಎಡ್ಡೆಜ್ಜೆತ ಅಂದೆ ಎಂಚ ಮನ್ಪುಣ ಏಪ ಮನ್ಪುಣೇಪ ಮನ್ಪೊಡು ಬೇಗ ಗಾಡಿ ದಾಕ್ಲೆ ಫಾರ ಪುರ ಬಂಗತ್ತ ಆಯ್ತಾಪುನು ಅಂಚು ಇಂಚು ಮಾಲ್ದು ಬೂರ್ಂದು ಪುದರ ದೇವಮ್ಮ ಅಣ್ಣ ಎಂಚುಂಡು ರೋಡ್ ಎಂಚುಂಡು ರೋಡು ಐದಿಂಗಳು ಕರೀಂಡು ಮುಲ್ಪ ಈ ಜಲ್ಲಿ ಪಾಡ್ದು ನರಮಣೆಕೇನ ಗತಿಜ್ಜಿ ನೆಕ್ಕು ನೆಕ್ಕು ದಾಯ್ತ ಸಮಾಧಾನ ಟಂಗ ಐತ ಬಗ್ಗೆ ಗಣಮ ರೋಡು ಏತ್ ಪ್ರಾಬ್ಲಮ್ ಆಪುಂಡು ಇಂಚು ನೆಟ ರಿಕ್ಷಾ ಪಾಡ ಸಾಧ್ಯ ಇಲ್ಲ ಗಾಡಿ ಇಕ್ಲೆ ಪಾಡ ಸಾಧ್ಯ ಗತಿ ಇಟ್ಟಕ್ಕೆ ಹೋಗ್ಬಿಡು ನೆಟ ಗತಿ ಇಟ್ಟಕ್ಕೆ ಹೋಗ್ಬಿಡು ಇಂಕ್ಲು ಗತಿ ಇಟ್ಟ ಹತ್ತು ಬಂಗಾರ ಹೋಗ್ಬಿಡು ಪಾಡ ಸಾಧ್ಯ ಸಾಧ್ಯನೇ ಅಕ್ಕ ದಾದಾ ಅಂದು ಗಾಡಿಲ ವಾರ ಆಪುಜಿ ನಡತೊಂದುಲ ವಾರಲ್ಲ ಆಪುಜಿ ಕೈ ಕರ್ಪು ಬೇನೆನೆ ಉಂಡು ఏ సమయం ఇంచాదు ఇంచాదు మర్యాద ఇంచండి అయిన ఆండ్ ಓಡು ಗರ್ತಿ ಬತ್ತು ಬೋತೇರಿ ಸರಿ ಮಲ್ಪ ಜರಿತೆ ಇದು ಏತು ಗರ್ತದೇರಿ ಒಂಜಿ ಕಿಲೋಮೀಟರ್ 1 ಕಿಲೋಮೀಟರ್ ಗುಡ್ಡಿ ಐನೂರು ಅವೇ ಐತೆ ಅಂಚನೆ ಗುಡ್ಡಿ ಅಂಚನೆ ಇತ್ತೆ ಬರ್ಸಾತನವರ ಸಾಧ್ಯನೇ ಸಾಧ್ಯನೇ ವಾರ ಸಾಧ್ಯನೇ ಇಜ್ಜಿ ಬಲೆ ಐತೆ ಬರ್ರಾಪುಂಡ ಏತಿಗೆ ಪಣ್ಪುಣ ಎಂಕ್ಲು ಪಂಡು ಅಂಟಿದ್ದು ಎಂಕ್ಲಿ ಸಾಕಾಂಡು ಏರ್ಡ ಮನ್ಪುಣ ಆಯ್ನ ಆಗ್ಲಿ ಗಟ್ಟಿ ಹೊಡೆದು ಗೊತ್ತಿದ್ಯಾರ ಆಗ್ಲಿ ಗೊತ್ತುಜಾ ಮಲ್ಪಡೊಂದು ಮಾರ್ಗದ ಎಂಚಿನ ಒಂದು ಜಲ್ಲಿದೆ ಪಾಡ್ದನ ಎಂಕ್ಲೇನು ಬೂರ್ದು ಅಲ್ಲ ಕೇರ ಕೈಗಾರ ಕೊಲಿಪಾರ್ನ ಜಲ್ಲಿ ಪಾಡ್ರ ಬಲ್ಲಿಯತನ ದುಬ್ಬಿತ್ತಿಲ್ಲ ಕಣಿತದತ್ತ ಅಂಚಾಲ್ನ ಇತ್ತು ಎಂಕ್ಲೆ ನೆಮ್ಮದಿ ಎಂಕ್ಲ ಎಂಚಾಲ್ನ ಬಂಗೋಡು ಪೋತ್ವ ಒಂದು ರಡ್ಡು ಕ್ಯಾನ್ ಹಾಕುಡು ಒಂದು ಪೋಪುನ ಈ ಜಾರಟಿಗೆ ಆಯ್ತಾವ ಪಕ್ಕಡೆ ಈಗ ಪೇರ್ಕೊಂಡು ನೋಡತ್ತ ಎಂಕ್ಲೆ ಕಾಂಡೆ ದಲ ಪೇರುದಾಗ್ಲಿ ಕಾಪುಜೇರಿ ಎಂಕ್ಲೇನು ಕಾಪುಜೇರಿ ಅಕ್ಕಲ ಪುರ್ತಗ ಅಕ್ಕಲ ಕಡಪುಡು ಪೇರು ಬೂರ್ನಕ್ಕೆ ಲೆಕ್ಕನೇ ಇಜ್ಜಿ ಇದಾಯ್ತು ಅನ್ಕೊಂಡ ಬೂರ್ನಕ್ಕೆ ಲೆಕ್ಕನೇ ಇಜ್ಜಿ ಅವು ಏತ್ ಸರ್ತಿಂದೆ ಬಣ್ಣ ಲೆಕ್ಕ ಅನ್ಪರ ಸಾಧ್ಯ ಪೇರು ಬೋತಿಜ್ಜಿ ಅಣ್ಣ ಬೂರ್ದ ಹೊಂಡ ಮುಲ್ಪ ಮಲ್ಲ ಗಾಡಿ ಬತ್ತನೆ ಎಂಕ್ಲೆ ಸೈಡ್ ಕೊರ್ರ ಆಪುಜಿ ಓಡಿ ಕೊರ್ಪುಣ ಒಂದು ಸಿಂಗಲ್ ರೋಡ್ ಅತ್ತ ಅವು ಜಲ್ಲಿ ಒಂಜಿ ಗೊಡ್ಡೆ ತಿರ್ಗಾಣದ ಏರನ್ನ ತಾಂಟ ಒಂದು ಪೇರ್ನೆಲ್ಲ ಪೋಂಡು ಏರು ತೂಪೇರು ನಮ್ಮನ್ನು ಏತ್ ಜನ ಬೂರ್ದಿಪ್ಪೇರು ಅಂದಾಜು ಅವು ಪನರಾಪ ಸಾರ್ ನಮ್ಮ ಈತ ಏನು ಜಾಸ್ತಿ ಜನ ಬೂರ್ದಿಪ್ಪೇರು ಅಂದ್ರೆ ಏನು ಬೂರ್ನ ಸುಮಾರು ಸರ್ತಿ ಬೂರ್ದೆ ಬಂಡ ಎನ್ನ ಎಂಕ್ಲಿಗೆ ಪರಬೇರತ್ತೆ ಎಂಕ್ಲ ಹೊಸ ಸರ್ವೀಸ್ ಎಂಕ್ಲಿಗೆ ಪೇರ್ಕೊಂಡು ಅಂದೇ ಉಪಾಯ ಇಜ್ಜಿ ಅರ್ಜೆಂಟ್ ಅವರವರ ಬರ್ಪೋ ಎದುರು ಹಿಡಿದು ಮಲ್ಲ ಗಾಡಿ ಬರ್ಪುಂಟು 10 ವೀಲ್ದ ಸೈಡ್ ಕೊರ್ರ ಆಪುಜಿ ಮುಂದೆ ಓಲ್ ಕೊರ್ಪುನ ಕೊರ್ನ ಇಂಚಿ ತೋಟ ಊರೋಡು ನೋಡಿ ಈಗ ಅಲ್ಲೊಂದು ಓಮ್ನಿ ಬರ್ತಾ ಇದೆ. ಅದು ಒಂದು ಕಡೆಯಿಂದ ಸಂಪೂರ್ಣವಾಗಿ ಬೋಲ್ಡರ್ಸ್ ಹಾಕಿದ್ದಾರೆ. ಅದರ ಬೋಲ್ಡರ್ಸ್ ಕೂಡ ಎದ್ದು ಬಹಳಷ್ಟು ತೊಂದರೆಗಳಾಗ್ತಾ ಇದೆ. ಅದರಲ್ಲಿ ಪಯಣಿಸಲಿಕ್ಕೆ ಕಷ್ಟ ಅಂತ ಅನಿಸ್ಬೋದು ಆ ರೀತಿ. ಅದರ ಜೊತೆಗೆ ಸಂಪೂರ್ಣವಾಗಿ ಹೊಂಡಮಯವಾದಂಥ ರಸ್ತೆ. ಆ ಹೊಂಡಮಯವಾದ ರಸ್ತೆಯಲ್ಲಿ ಸಾಗುವುದೇ ಬಹಳಷ್ಟು ಕಠಿಣ. ಹೇಗೆ ಹೊಂಡಮಯ ರಸ್ತೆಯಲ್ಲಿ ಸಾಗುವುದು ಅನ್ನುವಂಥದ್ದೇ ದೊಡ್ಡ ಸಾಹಸ. ಅಂತ ಸಾಹಸಮಯವಾದಂತಹ ಒಂದು ಡ್ರೈವಿಂಗನ್ನು ಇಲ್ಲಿ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಜೊತೆಗೆ ಎಲ್ಲರೂ ಕೂಡ ಇದನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಅಂತ ಹೇಳ್ತಿದ್ದಾರೆ. ಸರ್, ಹೇಗಿದೆ ರಸ್ತೆ? ಹೇಗಿದೆ? ಹೇಳಿ ಪ್ರಯೋಜನ ಇಲ್ಲ ಸರ್. ಅದು ನಮ್ಮ ಮೊದಲಿನ ರಸ್ತೆ ಸೂಪರ್ ಆಗಿತ್ತು ಸಾಧಾರಣ ಆದರೂ. ಈಗೆಲ್ಲ ಆಗೋದು ಸಿಕ್ಕಾಪಟ್ಟೆ ಇದಾಗುತ್ತೆ ಎಲ್ಲರಿಗೂ, ಪಬ್ಲಿಕ್ಕಿಗೆ
ಭಾರಿ ಕಷ್ಟ ಆಗ್ತಾ ಇದೆ ಸರ್. ಭಾರಿ ಕಷ್ಟ ಆಗ್ತದೆ. ಕಷ್ಟ ಆಗ್ತದೆ ಅಂದರೆ ಜನ ಎಲ್ಲ ಈಗ ಈ ಕಡೆಯಿಂದ ಬರುವುದಿಲ್ಲ, ದೂರದಿಂದ ಸುತ್ತಕ್ಕೆ ಹೋಗ್ತಾ ಇದ್ದಾರೆ. ಹ್ಮ್. ಭಾರಿ ಕಷ್ಟ ಆಗ್ತಾ ಇದೆ. ಈಗ ಮತ್ತೊಬ್ರು ಇದ್ದಾರೆ ಸರ್, ಎಲ್ಲರನ್ನು ಮಾತಾಡಿಸಿ ಅಂತ ಹೇಳ್ತಾ ಇದ್ದೀರಿ, ನೀವು ಮಾತಾಡಿ. ಏನಿಲ್ಲ ಸರ್, ತುಂಬ ಸಮಸ್ಯೆ ಆಗುತ್ತೆ ಮಕ್ಕಳಿಗೆ ಸ್ಕೂಲಿಗೆ ಹೋಗ್ಲಿಕ್ಕೆ, ಮತ್ತು ಆ ಕಡೆ ಈ ಕಡೆ ಓಡಲಿಕ್ಕೆ ಎಲ್ಲ ತುಂಬ ಸಮಸ್ಯೆ ಆಗುತ್ತೆ. ಈ ಕಡೆಯಿಂದ ಹೋಗ್ಲಿಕ್ಕೆ ಮಕ್ಕಳು ಸಹ ಇದ್ದಾರೆ, ತುಂಬ ಲಾಂಗಿಂದ ಬರುವವರು, ಕುಕ್ಕುಡಿ ಕಡೆ ಆ ಕಡೆಯಿಂದ ಬರುವವರು, ಅಲ್ಲಿಗೂ ಸಮಸ್ಯೆ ಆಗುತ್ತೆ. ಮತ್ತು ನಮ್ಮದು ಇಲ್ಲಿಂದ ಇವಾಗ ಸಂಜೆ ಹಾಲು ತಗೊಂಡು ಹೋಗ್ತಾರೆ, ಅವರಿಗೂ ತುಂಬ ಸಮಸ್ಯೆ ಆಗುತ್ತೆ. 3-4 ತಿಂಗಳ ಹಿಂದೆ ಇಲ್ಲಿ ತುಂಬ ಚೆನ್ನಾಗಿತ್ತು ರೋಡ್, ಅಂದರೆ ಇವಾಗಿಂತ ಪರವಾಗಿರಲಿಲ್ಲ. ಸುಮ್ಮನೆ ಅದಕ್ಕೆ ಏನು ಜಲ್ಲಿ ಆ ಥರ ಎಲ್ಲ ಹಾಕಿ ಅದು ತುಂಬ ಇವಾಗ ಹಾಳಾಗಿದೆ ರೋಡು, ಆಯಿತು. ಅದರಿಂದಾಗಿ ಬೇಗ ಒಂದು ಸರಿಪಡಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ. ಮತ್ತು 2-3 ಸತಿ ಹಾಲು ತಗೊಂಡು ಹೋಗುವವರು ಮಕ್ಕಳು ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಹೇಳುವಾಗ ಬೀಳ್ತಾರಲ್ಲ, ಹೋಗುವಾಗ ಸ್ವಲ್ಪ ಅಲ್ಲಿ ಅಡಚಣೆ ಆಗುತ್ತೆ ಅಲ್ಲ. ಹಾಸ್ಪಿಟ್ಲಿಗೆ ಕೂಡ ಇಲ್ಲಿಂದ ತಗೊಂಡು ಹೋದ ಒಂದು ಇದಿದೆ, ಲತೀಫಾಕನವರಿಗೆಲ್ಲ ಗೊತ್ತು. ತುಂಬ ಸಮಸ್ಯೆ ಆಗುತ್ತೆ, ಮಕ್ಕಳಿಗೂ ಹಾಲು ತಗೊಂಡು ಹೋಗೋರಿಗೆ ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಆದಷ್ಟು ಬೇಗ ಇದನ್ನು ಸರಿಪಡಿಸಬೇಕು ಅಂತೇಳಿ ನಮ್ಮೊಂದು ಮನವಿ ನಿಮ್ಮ ಹತ್ರ ಅಷ್ಟೇ. ಇದು ಜಾರಿಗೆಬೈಲಿನಿಂದ ಬಳ್ಳಮಂಜಕ್ಕೆ ಸಾಗುವಂಥ ರಸ್ತೆಯ ಒಂದು ದುರವಸ್ಥೆ, ಹೇಗಿದೆ ರಸ್ತೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ರಸ್ತೆಯ ದುರವಸ್ಥೆ ಹೇಗಾಗ್ತಾ ಇದೆ, ರಸ್ತೆಯಲ್ಲಿ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ತಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು. ಈಗ ಮತ್ತೊಬ್ರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನು ಹೆಸರು? ರಾಜೇಶ್ ಅಂತ. ಈ ರಸ್ತೆ ಡೈಲಿ ಇಲ್ಲೇ ಇದರಲ್ಲೇ ಇದರಲ್ಲಿ ಓಡಾಡ್ತಿದ್ದೀವಿ ನಾವು. ಎಷ್ಟು ಕಷ್ಟ ಆಗುತ್ತೆ? ಕಷ್ಟ ಅಂದರೆ ಬೆಳಿಗ್ಗೆ ಸ್ವಲ್ಪ ಕಷ್ಟ ಆಗ್ತದೆ, ಹಾಲು ತಗೊಂಡು ಹೋಗುವಾಗ ಸ್ವಲ್ಪ, ಸಾಯಂಕಾಲ ಕಷ್ಟ ಆಗ್ತದೆ, ಸಾಯಂಕಾಲ ಬರುವಾಗ ಹಾಲು ತಗೊಂಡು ಹೋಗುವಾಗ. ಮುಂಚೆ ಚೆನ್ನಾಗಿತ್ತಂತೆ, ಈಗ ಅಗ್ದು ಹಾಕಿದ ನಂತರ ಪ್ರಾಬ್ಲಮ್ ಆಗಿದೆ ಅಂತ, ಹೌದಾ? ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗ ಒಂದು 5-6 ತಿಂಗಳಿಂದ ಪ್ರಾಬ್ಲಮ್ ಇದೆ. 5-6 ತಿಂಗಳಿಂದ ಪ್ರಾಬ್ಲಮ್ ಇದೆ. ಹೌದು. ಆದಷ್ಟು ಬೇಗ ಆಗಲಿ ಅಂತ ಬೇಡಿಕೊಳ್ತೀವಿ. ಇದು ಇಲ್ಲಿನವರ ಮಾತು. ಜಾರಿಗೆಬೈಲು ಟು ಬಳ್ಳಮಂಜಕ್ಕೆ ಹೋಗುವಂಥ ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸಬೇಕು ಅನ್ನುವಂಥದ್ದನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ನರಕ ಯಾತನೆ, ಜೊತೆಗೆ ಇಲ್ಲಿಗೆ ನಮ್ಮ ಆಟೋ ರಿಕ್ಷಾ ಬಂದರೆ ಆ ಬಾಡಿಗೆ ಹಣವನ್ನು ಸಂಪೂರ್ಣವಾಗಿ ಅದರ ರಿಪೇರಿಗೆ ಇಡಬೇಕು ಅನ್ನುವಂಥ ಕೂಗು ಆಟೋ ರಿಕ್ಷಾದವ್ರದ್ದು. ಜೊತೆಗೆ ಜನರು ಕೂಡ ಆದಷ್ಟು ಬೇಗ ಇದನ್ನು ಸರಿಪಡಿಸಿ ಕೊಡಿ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ದಿವಾಕರ್ MK ಜೊತೆಗೆ ದಾಮೋದರ ದುಂಡಲೆ, ಸುದ್ದಿ ನ್ಯೂಸ್, ಬಳ್ಳಮಂಜ ಜಾರಿಗೆಬೈಲು ರಸ್ತೆ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.